ಸಿನಿ ಪ್ರೇಕ್ಷಕರನ್ನ ನಕ್ಕು ನಗಿಸಲು ಥಿಯೇಟರ್ಗೆ ಲವ್ ಕಾಕ್ಟೇಲ್ ತುಳು ಸಿನಿಮಾ ಲಗ್ಗೆ ಇಟ್ಟಿದೆ. ಇದೊಂದು ಹಾಸ್ಯ ಪ್ರಧಾನ ಚಲನಚಿತ್ರವಾಗಿದ್ದು, ಒಬ್ಬ 40 ವರ್ಷ ಪ್ರಾಯದ ಇನ್ನೂ ಮದುವೆಯಾಗದ ವ್ಯಕ್ತಿ ಮತ್ತು 25 ವರ್ಷದ ಹುಡುಗಿಯ ಒಂದು ಕಾಮಿಡಿ ಲವ್ ಸ್ಟೋರಿ ಒಳಗೊಂಡ ಚಿತ್ರವಾಗಿದೆ. ಪೌರ ಕಾರ್ಮಿಕರಿಗೆ ಲವ್ ಕಾಕ್ಟೇಲ್ ತುಳು ಚಿತ್ರದ ಪ್ರೀಮಿಯರ್ ಶೋ ಮೊದಲು ನೋಡಲು ಅವಕಾಶ ನೀಡಿರುವುದು ಚಲನಚಿತ್ರದ ವಿಶೇಷವಾಗಿದೆ. ಲವ್ ಕಾಕ್ಟೇಲ್ ಮಂಗಳೂರು, ಉಡುಪಿಯ ಎಲ್ಲ ಚಿತ್ರಮಂದಿರದಲ್ಲಿ ತೆರೆ ಕಾಣಲಿದ್ದು, ತುಳು ಚಲನಚಿತ್ರ ಪ್ರೇಮಿಗಳಿಗೆ ಇಷ್ಟವಾಗುವಂತೆ ಚಿತ್ರದ ಆರಂಭದಿಂದ ಅಂತ್ಯದವರೆಗೂ ಹಾಸ್ಯ ಸನ್ನಿವೇಶಗಳನ್ನು ಒಳಗೊಂಡ ಚಿತ್ರವಾಗಿದೆ. ಇನ್ನು ಈ ಚಲನಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಅರವಿಂದ್ ಬೋಳಾರ್, ನವೀನ್ ಡಿ ಪಡೀಲ್, ಭೋಜರಾಜ್ ವಾಮಂಜೂರು, ಸಾರಿಕಾ ರಾವ್ ಮತ್ತು ಪುಷ್ಪರಾಜ್ ಬೊಳ್ಳಾರ್ ನಟಿಸಿದ್ದಾರೆ. ಚಿತ್ರಕ್ಕೆ ಸುರೇಶ್ ಶೆಟ್ಟಿ ನಿರ್ದೇಶನವಿದ್ದು, ಕದ್ರಿ ಮಣಿಕಾಂತ್ ಸಂಗೀತವಿದೆ. ಪ್ರೀಮಿಯರ್ ಶೋ ಸಮಾರಂಭದಲ್ಲಿ ವಿಜಯ್ ಕುಮಾರ್ ಕೊಡಿಯಾಲ್ಬಾಯ್, ಸುಧೀರ್ ಶೆಟ್ಟಿ ಕಣ್ಣೂರು, ಕಿಶೋರ್ ಕೊಟ್ಟಾರಿ, ಶಕೀಲ ಕಾವಾ, ಜಗನ ಶೆಟ್ಟಿ ಬಾಳ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ನಮ್ಮ ನಿರ್ದುಂಬತ್ತಿನ ಕಾಂತಾರ ಚಿತ್ರ ನಮ್ಮ ತುಳು ಮಸ್ತ್ ಖುಷಿ ಪಡೆಯುತ್ತ ಮಸ್ತ್ ಸಂತೋಷ. ಅವನು ನಮ್ಮ ತುಳು ಭಾಷೆಗೆ ನಮ್ಮ ತುಳು ಭಾಷೆಯಲ್ಲಿ ನಿರ್ಲಿದ್ದಾರೆ ಕಾಂತಾರ ಆ ಅಂಚಿನ ಪಿಕ್ಚರ್ ಕೊಟ್ಟ ಅಂಚಿನ ತುಳುನಾಡಿನ ಅದ್ಭುತ ಕಲಾವಿದರು ಮಸ್ತ್ ಜನ ನಮ್ಮೊಟ್ಟಿಗೆ ಒಳ್ಳೆಯರು. ಈ ಚಿತ್ರ ಅತ್ಯಂತ ಯಶಸ್ವಿ ಮಾಡಿ ದೇವರು ಎಲ್ಲ ಯಶಸ್ಸು ಮಾಡ್ಕೊಂಡು ತುಳು ಭಾಷೆ ಬಲಿಪವರು ನನಗೆ ಇರ್ಪವರು ಒಳ್ಳಿಕ್ಕಲಿ ಅಭಿಮಾನಿ ದೇವರಲ್ಲಿ ಮಾತಿರಲ್ಲ ಚಿತ್ರವನ್ನು ಆಶೀರ್ವಾದ ಪ್ರೀತಿ ಆಶೀರ್ವಾದ ಹಿಟ್ಟಾದನ ಅಂಚನೆ ಈ ಸಿನಿಮಾನ ಹಿಟ್ ಆವಡು ಕನ್ನಡ ಲವ್ ಕಾಕ್ಟೇಲ್ ಪಂಪಿನಂಚಿನ ಒಂದು ಸಿನಿಮಾ ಬಂದಿದ್ದು ಕನ್ನಡ ಅಂಡ ಇತ್ತದ ಈ ಸಂದರ್ಭಡು ಭಾರಿ ಎಡ್ಡೆ ಶುಭ ಸೂಚನೆ ಕೊರೊಂದುಂಟು. ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.